ಮಂಗಳೂರಿನ ಬಲ್ಮಠದಲ್ಲಿರುವ ಯೆನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ವತಿಯಿಂದ ಶಿಕ್ಷಣ ಮತ್ತು ಸಮಾಜ ಸೇವೆ ಎನ್ನುವಂತಹ ವಿಚಾರದ ಬಗ್ಗೆ ವೆಬಿನಾರ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು. ವೆಬಿನಾರ್ಗೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಅಕ್ಷರ ಸಂತ ಹರೇಕಳ ಹಾಜಬ್ಬ ಅವರು ಚಾಲನೆ ನೀಡಿದರು. ವೆಬಿನಾರ್ಗೆ ಮುಖ್ಯ ಅತಿಥಿಯಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹರೇಕಳ ಹಾಜಬ್ಬ ಅವರು ಆಗಮಿಸಿದ್ರು. ಅವರನ್ನ ಯೆನೆಪೋಯ ಪದವಿ ಕಾಲೇಜಿನ ಆಡಳಿತಾಧಿಕಾರಿ ನಸೀಮಪ್ಪನ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಿದ್ರು. ಬಳಿಕ ಹಾಜಬ್ಬ ಅವರು ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡಲು ತಮ್ಮ ಜೀವನ ಪಯಣದ ಬಗ್ಗೆ ಮಾತನಾಡಿದ್ರು. ಮಾತ್ರವಲ್ಲದೆ ಯೆನೆಪೋಯ ಚಾನ್ಸಲರ್ ಅಬ್ದುಲ್ಲಾ ಕುಂಞಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಕಾಲೇಜಿನ ಸಂಪುಟದಲ್ಲಿ ನಾನು ಯೆನೆಪೋಯ ಅಬ್ದುಲ್ಲಾ ಕುಂಞಿ ಅವರಿಗೆ ತಲೆಬಾಗುತ್ತೇನೆ. ಅವರು ಅಲ್ಲಾಹ್ಗೆ ದೀರ್ಘಾಯಿಸಿಕೊಳ್ಳಿ ಎಂದು ಹಾರೈಸುತ್ತೇನೆ. ಅದರ ಒಂದು ವಿದ್ಯಾರ್ಥಿಗಳಲ್ಲಿ ನಾನು ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನೊಬ್ಬ ಯಾವ ಶಾಲೆ ಹೋದವನು ಕೂಡ ಅಲ್ಲ, ಯಾವ ಬಡತನ ಇದ್ದಾನೆ. ನನ್ನ ತಂದೆ ತಾಯಿ ಕೂಡ ಬಡತನ, ಅವರು ಬೀದಿಯಲ್ಲಿ ಕುತ್ತಿಗೆ ಜೀವನ ಕಟ್ಟ. ನನ್ನ ತಂದೆ ತಾಯಿ ಕೂಡ ಬತ್ತ ಹೋಗುವ ಕಾಲದಲ್ಲಿ ನಾನು ಹುಟ್ಟಿದ್ದಾನೆ. 1955ರಲ್ಲಿ ಹುಟ್ಟಿದ್ದಾನೆ. ಈಗ 2025. ಆದರೆ 2020ರಲ್ಲಿ ನಾನು ಈ ಇವತ್ತು ನಾನು ಕನಸು ಕಂಡಿಲ್ಲ. ಯೆನೆಪೋಯ ವಿಶ್ವವಿದ್ಯಾಲಯದಲ್ಲಿ ಈ ಸುಂದರವಾದ ವೇದಿಕೆಯಲ್ಲಿ ಈ ಪ್ರೊಫೆಸರ್ ಮತ್ತು ಶಿಕ್ಷಣ ಕೊಡುವ ಧಾರ್ಮಿಕರ ವಿದ್ಯಾಭ್ಯಾಸ ಕೊಡುವವರ ಮುಖಾಂತರ ನಾನು ಯೆನೆಪೋಯ ಯೂನಿವರ್ಸಿಟಿ ನಾನು ಇವತ್ತು 2020ರಲ್ಲಿ ನಾನು ಈ ಕೂತ್ಕೊಂಡು ನಾನು ಕನಸೆ ಕಾಣಲಿಲ್ಲ. ಈ ಸಂದರ್ಭ ಯೆನೆಪೋಯ ಇನ್ಸ್ಟಿಟ್ಯೂಟ್ನ ಉಪಪ್ರಾಂಶುಪಾಲರಾದ ಡಾಕ್ಟರ್ ಶರೀನಾ, ಪ್ರೊಫೆಸರ್ ನಿಯಾಜ್ ಹಾಗೂ ಬೋಧಕ ವೃಂದದವರು ಉಪಸ್ಥಿತರಿದ್ದರು. ಇನ್ನು ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ವೆಬಿನಾರ್ನಲ್ಲಿ ಪಾಲ್ಗೊಂಡರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.